ಸೊಲ್ಮಿಲು ನಮ್ಮ ಕುಡ್ಲ ತುಳುವಾರ್ತೆಲು ಶಿರೂರುಡು ಕುಡ್ಲದ ವಾರ್ತಮಾನಿನ ಸೇವಾ ಕಾರ್ಯ ಜಿಲ್ಲೆನೆ ಪೆರ್ಮೆ ಪಡೆಪನಂಚ ಆತನಂದು ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಪಂತೇರು ಶಿರೂರುಡು ಗುಡ್ಡೆ ಜರಿದು 10 ಹೆಚ್ಚು ಜನ ಕರೆದು ಪೋದಿತ್ತಿದ್ದು ಪೊಂಜುವರ್ತಿನ ಪುಣ ಗ್ರಾಮಗೂ ಕೊನೋದು ಮನುಷ್ಯತ್ವ ತೋಜಾಯಿನ ಕುಡ್ಲದ ಪತ್ರಕರ್ತೆರ್ನ ಸಂಘದ ಐವೇರಿಗೂ ಮರ್ಯಾದೆ ಮಲ್ತದ ಆರು ಪಾತೇರಿಯರು ಅಂಕೋಲ ತಾಲೂಕುದ ಶಿರೂರುಡು ರಾಜಮಾರ್ಗವು ಗುಡ್ಡೆ ಜರಿದು 10 ಹೆಚ್ಚು ಜನ ಕರೆದು ಪೋದಿತ್ತದು ಜಾಗಿಗೆ ಕುಡ್ಲದ ವಾರ್ತಮಾನಿಲು ಪೋದಿಪ್ಪನ ಪೊರ್ತುಡು ಪೊಂಜೂರ್ತಿನ ಪುಣ ಇಲ್ಲಡೆ ಸಾಗಾದು ಮನುಷ್ಯತ್ವ ತೋಜಾದಿದ್ದೇರು. ಈ ಸಂಗತಿ ಗೊತ್ತಾದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಅಕ್ಲಿಗೆ ಮರ್ಯಾದೆ ಮಲ್ತಿದ್ದೇರು. ಶಿರೂರುಡು ಎನ್ಮದಿನ ಕರೆದು 10 ಕಿಲೋಮೀಟರ್ ದೂರೋಡು ತಿಕ್ಕನ ಪುಣನು ಆಂಬ್ಯುಲೆನ್ಸ್ ಕೊನೋದು 5 ಬುಕ್ಕ ಕಠಿಣ ಮಾರ್ಗೋಡು ಪುಣ ಕೊನೆಯರೆ ಜನ ಇಜ್ಜಂದೆ ಮರಣಗೂ ಪುಗಿಲು ಕೊರದು ವಾರ್ತಮಾನಿಲು ಪುಂಜಿನ ಗ್ರಾಮಗೂ ಕೊನೋದು ಮರಣದಿಪ್ಪುನ ಕಾರ್ಯೊಡ್ಲ ಸಹಾಯ ಸಹಕಾರ ಕೊರ್ದಿತ್ತೇರು. ಅಂಚಿನ ಕಷ್ಟದ ಸ್ಥಿತಿಗತಿಟು ಮನುಷ್ಯತ್ವ ತೋಜಾಯಿನ ಕುಡ್ಲದ ಪತ್ರಕರ್ತೆರ್ನ ಸಂಘದ ಸದಸ್ಯರೈನ ಶಶಿ ಬೆಳ್ಳಯರ್, ಮೋಹನ್ ಕುತ್ತರ್, ಆರಿಫ್ ಕಲ್ಕಟ್ಟ, ಗಿರೀಶ್ ಮಳಲಿ ಬೊಕ ಶಿವಶಂಕರ್ ಮುಕ್ಲೆಗ್ ಜಿಲ್ಲಾಧಿಕಾರಿ ಆಫೀಸ್ಡ್ ಮರ್ಯಾದೆ ಮಲ್ತದೇರು. ವಾರ್ತಮಾನಿಲಿನ ಕಾರ್ಯಗೂ ಮೆಚ್ಚುಗೆ ತಿರುಪಾಯಿನ ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಪಾತಿರ್ದು ಪತ್ರಕರ್ತೆರ್ನ ಈ ಕಾರ್ಯಡ್ದು ಜಿಲ್ಲೆನೆ ಪೆರ್ಮೆ ಪಡೆಪನಂಚ ಆತಡು ಪಂಡೇರು. ಆತ ಅಕ್ಲಿನ ಸೇವಾ ಕಾರ್ಯಗೂ ಅಗತ್ಯ ಸಹಾಯ ಕೊರ್ಪುನ ಬಗೆಟ್ಲ ಜಿಲ್ಲಾಡಳಿತ ನಿಕ್ಲಿನ ಒಟ್ಟುಗೂ ಉಪ್ಪುಂಡು ಒಂದು ಪಂತೇರು. ವಾರ್ತಾಧಿಕಾರಿ ಖಾದರ್ ಶಾ ಈ ಪೊರ್ತುಡು ಒಟ್ಟುಗಿತ್ತೇರು. ಈ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯ ಪತ್ರಕರ್ತ ಸಂಘದ ವತಿಯಿಂದ ಪ್ರತಿ ಸಾರಿನೂ ಸಮಾಜ ಕಾಳಜಿಯಿಂದ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದರಲ್ಲಿ ಈ ಒಂದು ಯುವಕರ ತಂಡ ಪ್ರತಿ ಅನಾವೃತ ಸಮಯದಲ್ಲೂ ನಮ್ಮೂರು ಇದು ಅಂತ ನೋಡದೆ ಎಲ್ಲಿ ಆದರೂ ಅದನ್ನು ನಮ್ಮಲ್ಲಿ ಆಗಬಲ್ಲ ಒಂದು ಕೊಡುಗೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಅವರು ಒಂದು ಸೇವೆಯನ್ನು ಮಾಡ್ತಾ ಬರ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಇರುವಂಥ ಪತ್ರಕರ್ತೆಗೆ ಒಂದು ಹೆಮ್ಮೆಯ ವಿಚಾರ. ಅದರಲ್ಲಿ ಈಗ ಮೊನ್ನೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ಆಗಿರುವಂಥ ಗುಡ್ಡ ಕುಸಿತದಲ್ಲಿ ಅವರಿಗೆ ಆಗಬಹುದಾದ ಒಂದು ಸೇವೆಯನ್ನು ಮಾಡಲು ಇಲ್ಲಿಂದ ಇವರು ಹೋಗಿದ್ದಾರೆ. ಒಂದು 2 ದಿವಸ ಅಲ್ಲಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ಅಂತ್ಯ ಸಂಸ್ಕಾರಕ್ಕೆ ಅವರಿಗೆ ನೆರವಾಗಿ ನಿಂತು ಅವ್ರನ್ನ ಹೆಗಲು ಕೊಟ್ಟು ಇದನ್ನು ಅವರಿಗೆ ಮೃತ ಆದವರಿಗೆ ಹೆಗಲು ಕೊಟ್ಟು ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡುವುದರಲ್ಲಿ ಸಹಕಾರ ಮಾಡಿದ ಮುಖಾಂತರ ನಮ್ಮ ಜಿಲ್ಲೆಗೆ ಮತ್ತು ಎಲ್ಲರಿಗೂ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಅಭಿನಂದನೆ ಮತ್ತು ಮುಂದಿನ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಸಾಥ್ ನೀಡುವಂಥ ಭರವಸೆಯನ್ನು ಕೂಡ ಕೊಡ್ತೇವೆ. ಬ್ರಿಜೇಶ್ ಚೌಟ ಲೋಕಸಭಾ ಸದಸ್ಯರಾಗಿ ನಡೆದ ಬೊಕ್ಕ ಸಂಸತ್ತು ಬುಧವಾರ ಸುರೂತ ಪ್ರಶ್ನೆ ದುಂಬುದಿತ್ತೇರು. ಕುಡ್ಲ ಸುಬ್ರಹ್ಮಣ್ಯ ನಡುತ್ತ ರೈಲು ಪಟ್ಟಿ ಮೀಟರ್ ಗೇಜ್ ಹಿಡಿದು ಬ್ರಾಡ್ ಗೇಜ್ಗೆ ಬದಲಾಯಿ ಬೊಕ್ಕ ಉಂತದು ಪೋಯಿನ ರೈಲು ಪಿರ ಶುರು ಮಲ್ಪೆರಾರು ಒತ್ತಾಯ ಮಲ್ತದೇರು. ಸಂಸತ್ದ ಮುಂಗರ್ ಅಧಿವೇಶನ ಜುಲೈ 22ಕ್ಕೆ ಶುರುವಾದಿದ್ದು ಒಂದು 18 ಲೋಕಸಭೆತ 2ನೇ ಅಧಿವೇಶನ ಆದುಂಡು. ಸುರುತ ಅಧಿವೇಶನಡು ರಾಷ್ಟ್ರಪತಿಲಿನ ಭಾಷಣಗೂ ವಂದನಾರ್ಪಣೆ ನಡೆದಿತ್ತು. ಈ ಅಧಿವೇಶನಡು ಪ್ರಶ್ನೆ ಮುಖ ಉತ್ತರಗಳಿಗೆ ವಾಯ್ದೆ ಕೊಡದಿತ್ತೇರು. ಬಜೆಟ್ ಮಿತಿದ ಚರ್ಚೆದ ಒಟ್ಟುಗೂ ತನುಕಲಿನ ಕ್ಷೇತ್ರದ ಬೇಡಿಕೆಯನ್ನು ಲೋಕಸಭಾ ಸದಸ್ಯರು ಸಂಸತ್ತಿಡು ದುಂಬುದಿತ್ತೇರು. ಆಪಗ ದಕ್ಷಿಣ ಕನ್ನಡ ಜಿಲ್ಲೆದ ಹೊಸ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಸಂಸತ್ತಿಡು ಅರಣ ಸುರುತ ಪ್ರಶ್ನೆ ಕೇಂದಿರು. ಕುಡ್ಲ ಸುಬ್ರಹ್ಮಣ್ಯ ನಡುತ್ತ ರೈಲು ಪಟ್ಟಿ ಮೀಟರ್ ಗೇಜ್ ಹಿಡಿದು ಬ್ರಾಡ್ ಗೇಜ್ಗೆ ಬದಲಾಯಿ ಬೊಕ್ಕ ಉಂತದು ಪೋಯಿನ ರೈಲು ಪಿರ ಶುರು ಮಲ್ಪೆರ ಭಿನ್ನಾಯ್ತೊಂದೇರು. ಮೀಟರ್ ಗೇಜ್ ಇತ್ತನ ಪೊರ್ತುಡು ಕುಡ್ಲಾಡ್ದು ಕುಕ್ಕೆ ಸುಬ್ರಹ್ಮಣ್ಯಗೂ ಪ್ಯಾಸೆಂಜರ್ ರೈಲು ಸೌಕರ್ಯ ಐತದ ಬರೋಕರ್ಪನ ಪಾಕ ಜನ ಬೇಲೆಗೆ ಬೋಪನಕ್ಲೆಗ್ ಈ ರೈಲು ಕಲಸೊಂದಿತ್ತೇರು. ಅಂಡ ಬ್ರಾಡ್ ಗೇಜ್ ಐ ಬೊಕ್ಕ ಈ ರೈಲು ಬೊಕ್ಕ ಕುಡ್ಲ ಪುತ್ತೂರು ನಡುಟು ಮಾತ್ರ ಸಂಚಾರ ಮಲ್ತದಿತ್ತಂಡು. ಕುಕ್ಕೆ ಸುಬ್ರಹ್ಮಣ್ಯಗೂ ರೈಲು ಸಂಚಾರ ಉಂತುದುಂಡು. ಅಂಚದು ಈ ರೈಲಿನ ಪಿರ ಶುರು ಮಲ್ತದು ಜನಕ್ಲೆಗೆ ರೈಲು ಸೇವೆ ತಿಕ್ಕುನಂಚ ಮಲ್ಪೊಡುಂದು ಬ್ರಿಜೇಶ್ ಚೌಟ ಒತ್ತಾಯ ಮಲ್ತದೇರು. ಒಂದಕ್ಕೂ ಒಂದುದು ಗುಮನಕೋರ್ನ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಪಾತಿರ್ದು ಈ ಬಗ್ಗೆ ಲೋಕಸಭಾ ಸದಸ್ಯರನ್ನ ಒಟ್ಟುಗೂ ಚರ್ಚೆ ನಡಪಾವಣೊಂದು ಭರವಸೆ ಕುರಿಯೇರಿ. Sir, we had a meter gauge train running from the district headquarters to the bordering Subramanya Road. This meter gauge was converted to broad gauge in the year 2005. Thereafter, this train was discontinued, sir. Presently, this train is running from Mangalore to Kabaka Puttur. The train number is 056645, which falls under the Southwestern Railway. I request the Honorable Minister to continue the train which was earlier running from Mangalore to Subramanya Road, which will facilitate students and all the people from our district. This is the only passenger train running in our district. So I would request the Honorable Minister to continue the train to Subramanya Road so that
all the people from our district would facilitate to come to the district headquarters. Thank you. Honorable Speaker, Sir, Captain Brajesh, he is a very respectable ex-serviceman and honorable MP now. So I'll request him that whenever he finds time, he could come and discuss with me separately. Every individual project, every individual train issue, we are open to discussion and we can discuss it separately whenever he comes. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಬೊಕ್ಕ ಜಿಲ್ಲಾ ಕಾಂಗ್ರೆಸ್ ಕಾರ್ಯಂತಿರು ಮೋಹನ್ ಶೆಟ್ಟಿ ಹುಷಾರಿಜಂದೆ ಕುಡ್ಲದ ಅರಣ ಇಲ್ಲಡ ತೀರಿಯರು ಅರೆಗ 28 ವರ್ಷ ಪ್ರಾಯ ಆದಿತ್ತಂಡೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಬೊಕ್ಕ ಜಿಲ್ಲಾ ಕಾಂಗ್ರೆಸ್ ಕಾರ್ಯಂತಿರು ಮೋಹನ್ ಶೆಟ್ಟಿ ಹುಷಾರಿಜಂದೆ ಆದ ಕುಡ್ಲ ಕಾರ್ ಸ್ಟ್ರೀಟ್ ವಿಠೋಬಾ ಮಂದಿರ ಕೈತಲ್ದ ಅರಣ ಇಲ್ಲಡ ಬುಧಾರ ತೀರಿಯರು ಅರೆಗ 28 ವರ್ಷ ಪ್ರಾಯ ಆದಿತ್ತಂಡೆ. ಬೊಡೆದಿ ಮಗೆ ಬೊಕ್ಕ ಮಗಳೇನ ಅರಾಗತಿದ್ದೀರು. ಮೋಹನ್ ಶೆಟ್ಟಿ ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಕುಡ್ಲ ಉತ್ತರ ಬ್ಲಾಕ್ ಯುವ ಕಾಂಗ್ರೆಸ್ ಗುರ್ಕಾರರಾದ ಸೇವೆ ಸಂದಾದಿರು. ಮೋಹನ್ ಶೆಟ್ಟಿ ಕರೆದುಪೋಯ್ನಕ್ಕೆ ಪಾಕಜನ ನಾಯಕರು ಬೇಜಾರು ತಿಳಿಪಾದಿರು. ದುಂಬುದ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿ, ರಾಜ್ಯ ವಿಧಾನಸಭೆ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್, ದುಂಬುದ ಶಾಸಕರೇ ಜೆಆರ್ ಲೋಬೋ, ವಿಧಾನ ಪರಿಷತ್ ಸದಸ್ಯರೈನ ಹರೀಶ್ ಕುಮಾರ್, ಮಂಜುನಾಥ ಭಂಡಾರಿ, ಐವನ್ ಡಿಸೋಜಾ ನಾಯಕರು ಕಳ್ಳಿಗೆ ತಾರನಾಥ ಶೆಟ್ಟಿ ಬೇಜಾರು ತಿಳಿಪಾದಿರು. ಕುಡ್ಲ ಮಹಾನಗರ ಪಾಲಿಕೆದ ಸುತ್ತುಡು ಲೆಕ್ಕೋಗಿಜ್ಜಂದಿನ ಬೀದಿ ಬೇರೆ ದಕ್ಷಿಣ ಲಕ್ಕವನ ಟೈಗರ್ ಕಾರ್ಯಾಚರಣೆ ಬರ್ಪುನ ಸೋಮವಾರದು ಶುರು ಮಾಲ್ಪೊಂಡು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಸುದ್ದಿ ಮಾಧ್ಯಮದಕ್ಲೆಗೆ ತಿಳಿಪಾದಿರು. ಕುಡ್ಲದ ಮಹಾನಗರ ಪಾಲಿಕೆ ಆಫೀಸ್ ಸಭಾಂಗಣಡು ಬುಧವಾರ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ತಿಂಗೊಲ್ದ ಫೋನ್ ಇನ್ ಕಾರ್ಯಕ್ರಮ ನಡಪಾಯಿ ನಡೆದ ಬೊಕ್ಕ ಸುದ್ದಿ ಮಾಧ್ಯಮದ ಕ್ರೀಡಪಾತಿರ್ದು ಮಹಾನಗರ ಪಾಲಿಕೆ ಸುತ್ತುಡು ಲೆಕ್ಕೋಗಿಜ್ಜಂದಿನ ಬೀದಿ ಬೇರೆ ದಕ್ಷಿಣ ಲಕ್ಕಾಯರೆ ಬರ್ಪುನ ಸೋಮವಾರದು ಟೈಗರ್ ಕಾರ್ಯಾಚರಣೆ ಶುರು ಮಾಲ್ಪೊಂಡು ಸಾದಿ ಬರಿ ಬೇರೆ ದಕ್ಲಿನ ಬಗೆಟ್ ಫೋನ್ ಇನ್ ಕಾರ್ಯಕ್ರಮಟ್ಟು ಸರಾಗವಾದ ಸಾರ್ವಜನಿಕರು ದೂರ ಕೋರೊಂದುಲ್ಲೇರು. ಫುಟ್ಪಾತ್ ಜನಕ್ಲು ನಡತೊಂದು ಪೋಯರ ಸಾಧ್ಯ ಇಜ್ಜಂದಿನ ಸ್ಥಿತಿಗತಿ ಉಂಡು. ನಂಕ್ ಜನಕ್ಲಿನ ಆರೋಗ್ಯ ಮುಖ್ಯ. ನಗರಡು ಡೆಂಗ್ಯೂ ನಿಧಾನ ಆದ ಪರಡೊಂದುಂಡು. ಅವು ನನಲಾತ ಬುಲೆವಂದಂಚ ತಡೆಪೊಡಾತಂಡು. ಸಾದಿ ಬರಿ ಬೇರೆ ದಕ್ಲಿಡ್ದಲ ಡೆಂಗ್ಯೂ ಪರಡೋನ ಪೋಡಿಗೆ ಉಂಡು. ಅಂಚದ ಅಕ್ಲಿನ ಮಿತ್ ಕ್ರಮದ ತೊನ್ನವು ಅಗತ್ಯ ಆದುಂಡು. ಅಂಚದ ಬರ್ಪುನ ಸೋಮಾರೊಡ್ದು ಸಾದಿ ಬರಿ ಬೇರೆ ದಕ್ಲಿನ ಲಕ್ಕಾಯರೆ ಟೈಗರ್ ಕಾರ್ಯಾಚರಣೆ ನಡಪ ಉಂಡು ಅರ್ಪಂಡೇರು. ನಗರದ ಬೀದಿರೆಡು ನೂಕೊಂದು ಪೋಪುನ ಗಾಡಿಲೆಡು ಬೇರೆ ಮಲ್ಪೆರ ಮಾತ್ರ ಅವಕಾಶ ಉಂಡು. ಅಂಚದು ಅಂಚಿನ ಗಾಡಿಲೆಯನ್ನು ಬುಡ್ದು ಬೊಕ್ಕ ಮಾತ ಸಾದಿ ಬರಿ ಬೇರೆ ದಕ್ಲಿನ ದೆಪ್ಪಾಯರೆ ಕಟ್ಟುನಿಟ್ಟಿದ ಕಾರ್ಯಾಚರಣೆ ನಡಪ ಉಂಡು ಮೇಯರ್ ತಿರಿಪಾಯರೆ. ಬುಧವಾರ 24 ಫೋನ್ ಬೈದಂಡು. ಹೆಚ್ಚಿನ ಫೋನು ಸಾದಿ ಬರಿ ಬೇರೆ ದಕ್ಲಿನ ಉಪದ್ರದ ಬಗೆಟ್ ಆದುಂಡು. ಕೊಟ್ಟರ ಚೌಕಿ ಬಸ್ ಬಿ ಸಮಸ್ಯೆ ಬಗೆಟ್ ದೂರು ಬೈದಂಡು. ಈ ಬಗೆಟ್ ತುರ್ತು ಕ್ರಮ ಆದಿತ್ತುಂಡು. ಎಲೆಕ್ಟ್ರಿಕ್ ರಿಕ್ಷಾನ ರಿಜಿಸ್ಟ್ರಿ ಪಿರ ಶುರು ಆದಿತ್ತದು. ನನದ ದಿನಕ್ಕೆಡು ನಗರಡು ರಿಕ್ಷಲು ದಿಂಜುನ ಸಾಧ್ಯತೆ ಉಂಡು. ಆಟೋ ರಿಕ್ಷಾ ಸಂಚಾರ ಬೊಕ್ಕ ಪಾರ್ಕಿಂಗ್ ಸಮಸ್ಯೆ ಉಂಡಾಪನ ಸಾಧ್ಯತೆ ಬಗೆಟ್ಲ ದೂರು ಬೈದಂಡು. ಸಮಸ್ಯೆ ಬಗೆಟ್ ಜಿಲ್ಲಾಧಿಕಾರಿ ಬೊಕ್ಕ ಆರ್ಟಿಒರ್ನ ಗುಮನಗ ಕನಪುನೊಂದು ಮೇಯರ್ ಪಂಡೀರು. ರಾವ್ ಸರ್ಕಲ್ ಕೈತಲ್ದ ಸಹಕಾರಿ ಭವನದ ನೆಲಮಾಳಿಕೆಡು ದಿಂಜಿದ್ನ ನೀರಿನ ಮೂಜಿ ಪಂಪು ಪಾಡ್ದು ನೀರ್ ಖಾಲಿ ಮಲ್ಪನ ಕಾರ್ಯ ಶುರು ಆತಂಡು. ಈ ಕಟ್ಟೊನುಡುಪನ ಅಂಗಡಿಲಿನ ಲೈಸೆನ್ಸ್ ಪಿಂದುನಿರೆ ಸೂಚನೆ ಕೊಡ್ದಿತ್ತದು. ಲೈಸೆನ್ಸ್ ಸರಿಯಾದಿಜ್ಜಿನ ಲೈಸೆನ್ಸ್ ದೆತ್ತುಪಾಡನ ಕ್ರಮ ಕೈಕ್ದೆತೊಂದು ಮೇಯರ್ ಸುಧೀರ್ ಶೆಟ್ಟಿ ತಿರುಪಾಯರು. ಒತ್ತು ಮೇಯರ್ ಸುನೀತಾ, ಸ್ಥಾಯಿ ಸಮಿತಿ ಗುರ್ಕಾರ್ಯರು ಗಣೇಶ್ ಕುಲಾಲ್, ಲೋಹಿತ್ ಅಮೀನ್, ಒತ್ತು ಕಮಿಷನರ್ ರವಿಕುಮಾರ್, ಗಿರೀಶ್ ನಂದನ್ ಒಟ್ಟುಗಿತ್ತೇರು. ಇವತ್ತಿನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸುಮಾರು 24 ಕರೆಗಳು ಬಂದಿದೆ. ಅದರಲ್ಲಿ ನಂಬರ್ 1 ಏನಂತ ಹೇಳಿದರೆ, ಅತಿ ಹೆಚ್ಚು ಜನರ ಸಮಸ್ಯೆ ಏನಂತ ಹೇಳಿದರೆ ಬೀದಿ ಬದಿ ವ್ಯಾಪಾರಸ್ಥರದ್ದು. ಬೀದಿ ಬದಿ ವ್ಯಾಪಾರಸ್ಥರು ಏನೋ ನಮ್ಮ ರಸ್ತೆ ಬದಿಯಲ್ಲಿ ವ್ಯಾಪಾರವನ್ನು ಮಾಡುವುದರ ಮುಖಾಂತರ ರಸ್ತೆ ಬದಿಯಲ್ಲಿ ಆಹಾರ ಪದಾರ್ಥ ಇರ್ಬೋದು, ಅವರು ಉಪಯೋಗಿಸುವಂತಹ ನೀರಿರ್ಬೋದು, ಹಾಗೆಯೇ ಪ್ಲಾಸ್ಟಿಕ್ ಬಳಕೆ ಇರ್ಬೋದು. ಅದರ ಜೊತೆಗೆ ಸಾರ್ವಜನಿಕರಿಗೆ ಆ ಒಂದು ಫುಟ್ಪಾತಿನ ಅವ್ಯವಸ್ಥೆ ಅಂದರೆ ನಡೆದುಕೊಂಡು ಹೋಗಲಿಕ್ಕೆ ಕೂಡ ಸಮಸ್ಯೆ ಇರುವಂಥದ್ದು. ಹಾಗಾಗಿ ಇದರ ಬಗ್ಗೆ ಭಾಳಷ್ಟು ದೂರುಗಳು ಬಂದಿದೆ. ಎಲ್ಲ ಗೂಡಂಗಡಿಯನ್ನು ಕೂಡ ತೆರವುಗೊಳಿಸಬೇಕೆಂಬುದಾಗಿ ಸಾರ್ವಜನಿಕರಿಂದ ಬಹಳಷ್ಟು ಅಹವಾಲು ಬಂದಿದೆ. ಅದಕ್ಕೆ ಸೋಮವಾರದಿಂದ ನಾವು ನಮ್ಮ ಟೈಗರ್ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತೇವೆ. ನಾವು ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಹಾಗೆಯೇ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡಂತೆ ಈ ಕಾರ್ಯಾಚರಣೆಯಲ್ಲಿ ಇರ್ತಾರೆ. ಹಾಗಾಗಿ ಸಾರ್ವಜನಿಕರಿಗೆ ಎಲ್ಲೆಲ್ಲ ತೊಂದರೆ ಆಗ್ತಾಯಿದೆ ಅಲ್ಲೆಲ್ಲ ಈ ಒಂದು ಮಾರ್ಗದ ಬದಿಯಲ್ಲಿ ತಳ್ಳುಗಾಡಿಯನ್ನು ಬಿಟ್ಟು ಎಲ್ಲೆಲ್ಲ ವ್ಯಾಪಾರ ಆಗ್ತದೆ ಅಲ್ಲೆಲ್ಲ ಆ ಒಂದು ಜನರಿಗೆ ಸಮಸ್ಯೆಯಾಗಿರತಕ್ಕಂತಹ ಆ ಒಂದು ಗೂಡಂಗಡಿಯನ್ನು ತೆಗೆಯುವಂಥ ಕೆಲಸ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ನಾವು ಮಾಡ್ತೇವೆ.
ಯುವವಾಹಿನಿ ಜವನ ಜವಂದಿ ಸಮುದಾಯನು ಸಂಸ್ಕೃತಿ ಇತ್ತಿನ ಕ್ಲಾದ್ ಮಲ್ಪೆರೆ ಹೊಸ ನಮೂನೆದ ಕಾರ್ಯಕ್ರಮಗಳನ್ನು ಮಲ್ತೊಂದುಂಡು ಮುಡಿಪು ಸರ್ಕಾರಿ ಕಾಲೇಜಿದ ಜೊತೆ ಪ್ರಾಧ್ಯಾಪಕರು ಡಾಕ್ಟರ್ ಶೇಷಪ್ಪ ಅಮೀನ್ ಕೆ ಪಂತೇರು ಯುವವಾಹಿನಿ ಪಣಂಬೂರು ಕುಳಾಯಿ ಘಟಕದ ಯುವ ಕೂಡು ಕೂಟ ಲೀಸಿಡ್ ಆರು ಪಾತೇರಿಯರು ಯುವವಾಹಿನಿ ಪಣಂಬೂರು ಕುಳಾಯಿ ಘಟಕದ ನಿಲೇಟ್ ಯುವ ಕೂಡು ಕೂಟ ಕುಟುಂಬ ಮಿನದನ ಪನ್ಪುನ ಹೊಸ ನಮೂನೆದ ಕಾರ್ಯಕ್ರಮನು ಕುಲೈದ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘದ ಸಭಾಂಗಣೋಡು ನಡೆತಂಡು ಘಟಕದ ಗುರ್ಕಾರ್ದಿ ಶ್ರೀಮತಿ ಮನಿಷಾ ರೂಪೇಶ್ ಗುರ್ಕಾರ್ಮ ವಹಿಸಿದು ಬತ್ತನ ಬಿನ್ನಿರಿನ ಮಾತ ಎದುಕೊಂಡಿರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಗುರ್ಕಾರ್ಯರು ಕೇಶವ ಸುವರ್ಣ ಕಾರ್ಯಕ್ರಮ ಉದಿಪನ ಮಲ್ತದು ಎಡ್ಡೆಪ್ಪು ಬಯಕೇರು ಮುಡಿಪು ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜಿದ ಜೊತೆ ಪ್ರಾಧ್ಯಾಪಕರು ಡಾಕ್ಟರ್ ಶೇಷಪ್ಪ ಅಮೀನ್ ಕೆ ಮಲ್ಲ ಬಿನ್ನೆರಾದು ಪಾಲ್ದೆ ತಂದು ಪಾತಿರ್ದು ಪಾಕ ವರ್ಷಲೆಡ್ದು ಯುವವಾಹಿನಿ ಸಮಾಜಗೂ ಬೋಡಾಯಿನ ಸೇವಾ ಕಾರ್ಯಲಿನ ಎಡ್ಡೆ ಅರ್ಥ ದಿಂಜಾದು ಮಲ್ತೊಂದುಂಡು ವಿಶೇಷವಾದ ಜವನ ಜವಂದಿನಿ ಎಡ್ಡೆ ಸಂಸ್ಕೃತಿ ಇತ್ತಿನ ಕ್ಲಾದ ಮಲ್ಪೆರೆ ಎಡ್ಡೆ ಕಾರ್ಯಕ್ರಮಲಿನ ನಡಪಾವೊಂದು ಬರೊಂದುಂಡು ಮೆಚ್ಚುಗೆ ತಿಳಿಪಾಯರು ಯುವವಾಹಿನಿ ಪಣಂಬೂರು ಕುಲಾಯಿ ಘಟಕದ ಕಾರ್ಯಂತಿರು ಸಚಿನ್ ಜಿ ಅಮೀನ್ ಕಾರ್ಯಕ್ರಮದ ಸಂಚಾಲಕಿ ಶ್ರೀಮತಿ ಶೋಭಾ ದಿವಾಕರ್ ಪಾಲ್ದೆ ತೊಂಡೇರು ಪರಿಸರ ಪ್ರೇಮಿ ಬೊಕ್ಕ ಎಡ್ಡೆ ನಿರೂಪಕಿರು ನಾಗರಾಜ್ ಬಜಾಲ್ ಬೇತೆ ಬೇತೆ ಕುಸಾಲ್ದ ಒಟ್ಟುಗೂ ಸೇರ್ದನ ಜನಪ್ಲೆಗ್ ಖುಷಿ ಕೊರಿಯರು ಸಚಿನ್ ಜಿ ಸುವರ್ಣ ಸೊಲ್ಮೆ ಸಂದಾಯರು ಶ್ರೀಮತಿ ಯಶಸ್ವಿನಿ ಕಾರ್ಯಕ್ರಮ ಸುಧಾರ್ತೀರು ಘಟಕದ ಸದಸ್ಯರೇ ಇಲ್ಲಡ ತಯಾರು ಮಲ್ತದ ಕನತ್ನ 35 ಹೆಚ್ಚ ಬಗೆತ ಬೇತೆ ಬೇತೆ ತೆನಸು ಅಟ್ಟಿಳ್ಳು ಯುವ ಕೂಡು ಕೂಟ ಕುಟುಂಬ ಮಿನದನ ಲೇಸು ಅರ್ಥ ದಿಂಜಿದಿ ಸಂದೇಶದ ಒಟ್ಟುಗೂ ಮುಗಿತಲಾಂಡು तेव तो जनक अवत तिंದು ಬದುಕಂತ ಅವೇ ನೆನಪರುತ್ತೆ ಅಲ್ಪ ಅಲ್ಪ ಆಟಿ ಆಚರಣೆ ನಲ್ಪೇರು ಅಂಚನೆ ನಮ್ಮ ಈ ವಿವಾಹ ಪದವರ್ಧಕರು ಕುಟುಂಬ ಮಿನದನ್ನು ಮತ್ತೊಂದಿಲ್ಲ ಅಂಚನೆ ಅನೇಕ ಬಗೆಯ ತಿಂಡಿ ತಿನಿಸಿದ ಬಗ್ಗೆ ನೀವು ವಾಟ್ಸಪ್ ತುಯ್ಯ ಮತ್ತೆ ಎಲ್ಲ ಕೊಡು ವಿವಾಹ ನೀಡು ಎಂಕುಲು ನೆಡ್ದೊಂಬುಲ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮ ಮಲ್ತೊಂತ ನಾನು ವಿವಾಹ ಸ್ಟಾರ್ಟಿಂಗ್ ತಿಂಚೋಲ್ಲೆ ಇತ್ತಲ್ಲ ವಿವಾಹದ ಸಕ್ರಿಯ ಸದಸ್ಯ ಒಂದು ಎಡ್ಡೆ ಬೈಲಾಗುವುದು ಅಥವಾ ಅಲ್ಲೊಂದು ಸೇರಿಗೆ ಟಿಪ್ಪುನಂಚಿನವರು ನಮಗೆ ಪೂರೆಲ್ಲ ಗುರುಕುಲ ನಾರಾಯಣ ಗುರುಕುಲು ತತ್ವ ಸಂದೇಶನ ನಮ್ಮ ಅನುಷ್ಠಾನ ಮಾಡ್ಕೊಳ್ಳೋದು ಅಂಚನಾಗ ನಮ್ಮ ಕುಟುಂಬ ಟಿಪ್ಪುನಂಚಿನ ಎಲ್ಲಿ ದುಃಖ ದುಮ್ಮನ ಪೂರ ಕುಟುಂಬ ಆ ಕುಟುಂಬ ಜನ ದುಃಖ ದುಮ್ಮ ಆಡ ನೆಂಚ ಮರೆಪುನಿ ಒಂದು ಅರ್ಧ ಗಂಟೆದ ತುಂಬು ತೂನಾಗ ನಮಗೆ ನಮ್ಮ ಕುಟುಂಬ ಹೆಚ್ಚಿನ ಬೇಜಾರು ಎತ್ತಿನವನಿಗೆ ನೆನಪು ಬರ್ತದ ಬರೀ ಸಾಧ್ಯ ಹೆಚ್ಚು ಅಂಚ ನಮ್ಮ ಕುಟುಂಬ ಇರ್ಬೋದು ನಮ್ಮ ಕುಟುಂಬ ಎದ್ದೋ ಸತಿ ನಮ್ಮ ಪಿರೇ ಹೋದ ಬೆಂದು ಬಂದಾಗ ಬೇತೆ ಬೇತೆ ನಮ್ಮನ್ನ ಬೇನೆ ಬೇಜಾರಿರ್ತದ ಆ ಕುಟುಂಬಕ್ಕೆ ಬಂದಾಗ ನಮಗೆ ತಿಕ್ಕುನಂಚಿನ ಪ್ರೀತಿ ವಿಶ್ವಾಸ ಉಂಟತೆ ಒಂದು ನಿಗಳ ಗಾಯನ ಮಲ್ಪನ ಖುಷಿಯಾಗಿ ಹೃದಯ ಬರಡು ಪ್ರೀತಿ ಬರಡು ನಿಗಳಿಗೆ ಏನು ಬಂಡವಾಳ ಉಂಟು ಬರ್ಸದ ಪೊರ್ತುಡು ಪ್ರಕೃತಿ ಮುನಿನೆಂತು ಓನ್ಯರೆ ಜಿಲ್ಲಾಡಳಿತದ NDRF ಬೊಕ್ಕ SDRF ಕೂಟದಾಗ್ಲು ರಾತ್ರಿ ಪಗೆಲು ಕೆಲಸ ಮಲ್ಪುಯಿರು ಆಡ ಕುಡ್ಲದ ಪಚ್ಚನಾಡಿಡು ಊರ್ದ ಜವನೇರೇ ಸೇರ್ದು ವಿಪತ್ತು ನಿರ್ವಹಣಾ ತಂಡ ಕಟ್ಟೊಂದೇರು ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ ಪಚ್ಚನಾಡಿಡು ಊರ್ದ ಜವನೇರೇ ಸೇರ್ದು ವಿಪತ್ತು ನಿರ್ವಹಣಾ ಕೂಟ ಕಟ್ಟೊಂದಿರು ಪಚ್ಚನಾಡಿ ವಿಪತ್ತು ನಿರ್ವಹಣಾ ತಂಡ ಪನ್ಪುನ ಪುದರ್ದ ಈ ಕೂಟ ಅವೇತು ಪೊರ್ತುಡುಲ ಪಚ್ಚನಾಡಿ ವಾರ್ಡ್ ಸುತ್ತುಡು ಜನಕ್ಲಿನ ಸಾಯಗೂ ತಯಾರು ಕರಿನವಾರ ಬುಡಂದೆ ಬರ್ಸೊಡ್ದು ಪಚ್ಚನಾಡಿ ಸುತ್ತದ ಪಾಕ ಕಡೆಟು ಉಂಡಾಯಿನ ಸಮಸ್ಯೆನು ಈ ಕೂಟ ಪರಿಹಾರ ಮಾಲ್ತದಂಡ ಊರ್ದ ಪಾಲಿಕೆ ಸದಸ್ಯರು ಸಂಗೀತ ನಾಯಕಿಯರನ್ನ ದುಂಬಾಳ್ತಿಡು ಈ ಕೂಟ ಕಟ್ಟದಂಡ NDRF SDRF ಮೆಸ್ಕಾಂ ಇಲಾಖೆ ಕಾಡು ಇಲಾಖೆದ ಒಟ್ಟುಗೂ ಈ ಕೂಟ ಕೈ ಜೋಡಿಸಾದಂಡ ಪಾಕ ಕಡೆಟು ಉಂಡಾಪನ ಕಷ್ಟದ ಪೊರ್ತುಡು ಈ ಕೂಟ ತನ್ಕಲಿನ ಸಹಾಯ ಸಹಕಾರವನ್ನು ಕೋರ್ಪುಂಡು ಮರ ಕರೆಂಟ್ ಕಂಬ ಮಗರ್ನಾಗ ಒಂದುವೇ ಕೂಟ ಜಾಗಿಗೆ ಬೋದು ಮಾರ್ಗ ಸಂಚಾರ ಸರಿ ಮಲ್ತು ಕೋರ್ಪುಂಡು ವಾರ್ಡ್ದ ಜನಕ್ಲಿಗೆ ಒವ್ವೇ ಸಮಸ್ಯೆ ಆವಂದು ನಂಚ ತೂವೊಂದುಂಡು ಜನಪರ ಕಾಳಜಿಡು ಸರಕಾರದ ಒಟ್ಟುಗೂ ಕೈ ಜೋಡ್ಸಾನಾಗ ಜನಕ್ಲಿಗೆ ವಾ ರೀತಿದ ಸಹಾಯ ಕೊರುಲಿಂದು ಈ ಕೂಟ ಮಲ್ತದು ತೋಜಾದಂಡು ಸುಮಾರು 30 ಜನ ಉಪ್ಪನ ಈ ಪಚ್ಚನಾಡಿ ವಿಪತ್ತು ನಿರ್ವಹಣಾ ಕೂಟ ಮರಿಯಲೊಡು ತನ್ಕಲಿನ ಕಾರ್ಯೊಡ್ದು ಮೆಚ್ಚುಗೆಗೆ ಸಂದದಂಡು
ಪಚ್ಚನಾಡಿ ವಿಪತ್ತು ನಿರ್ವಹಣಾ ತಂಡ ಎನ್ನುವ ಒಂದು ಹೆಸರಿನಲ್ಲಿ ಒಂದು ತಂಡವನ್ನು ರಚಿಸಿ ಇಂತಹ ಒಂದು ಅವಘಡಗಳು ಬಂದಾಗ ಆ ಕೂಡಲೇ ಸ್ಪಂದನೆ ನೀಡುತ್ತಾ ಮೆಸ್ಕಾಂನ ಅಧಿಕಾರಿ ವರ್ಗದವರಿರ್ಬೋದು ಅಥವಾ ಸಿಬ್ಬಂದಿ ವರ್ಗದವರಿರ್ಬೋದು ಅಥವಾ ಮಹಾನಗರ ಪಾಲಿಕೆಯ ಸ್ಪೆಷಲ್ ಗ್ಯಾಂಗ್ಗಳು ಬರುವ ಮುಂಚಿತವಾಗಿಯೇ ಈ ತಂಡ ಅಲ್ಲಿಗೆ ಧಾವಿಸಿ ಅಲ್ಲಿ ಬಿದ್ದಂತಹ ಮರಗಳನ್ನು ಅಥವಾ ಕಂಬಗಳನ್ನು ಆ ಕೂಡಲೇ ಕತ್ತರಿಸಿ ತೆಗೆಯುವ ಮುಖಾಂತರ ಅಥವಾ ಸರಿಸಿ ಬದಿಗೆ ಹಾಕುವ ಮುಖಾಂತರ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಈ ತಂಡದಲ್ಲಿ ಸುಮಾರು 30 BJPಯ ಕಾರ್ಯಕರ್ತರು ಇದ್ದಾರೆ. ಇದೇ ಒಂದು ತಂಡ ನಿನ್ನೆ ಬೆಳಿಗ್ಗೆ 6 ಗಂಟೆಯ ಹೊತ್ತಿಗೆ ಕರೆ ಬಂತು. ಮಂಗಳಜ್ಯೋತಿಯ SDM ಶಾಲೆ ಎದುರುಗಡೆ ಒಂದು ಬೃಹದಾಕಾರದ ಮರ ಬಿದ್ದಿದೆ, 4 ವಿದ್ಯುತ್ ತಂತಿ ಕಂಬಗಳು ಕೂಡ ನೇರಳಕ್ಕೆ ಉರುಳಿವೆ ಅಂತ ಹೇಳಿ ಆ ಕೂಡಲೇ ನಾನು ಮೆಸ್ಕಾಮಿಗೆ ಸೂಚನೆಯನ್ನು ನೀಡಿದೆ. ಆದರೆ ರಸ್ತೆ ತಡೆ ಉಂಟಾಗಿದೆ, ವಾಹನಗಳು ಅಲ್ಲೇ ಬ್ಲಾಕ್ ಆಗಿದೆ ಅಂತ ಗೊತ್ತಾದಾಗ ಈ ತಂಡಕ್ಕೆ ಒಂದು ಸೂಚನೆ ನೀಡಿದ ಕೂಡಲೇ ರವೀಂದ್ರ ನಾಯಕ್ ಮತ್ತು ಶಿವಾಜಿ ಕುಲಾಲ್ ಎನ್ನುವರ ನೇತೃತ್ವದಲ್ಲಿ ತಂಡದ ಒಂದು 10 ಸದಸ್ಯರಲ್ಲಿ ಧಾವಿಸಿ ಆ ಕೂಡಲೇ ಮರಗಳ ರೆಂಬೆ ಕೊಂಬೆಗಳನ್ನು ಕಡಿದು ಲಘು ವಾಹನಗಳ ಹೋಗ್ಲಿಕ್ಕೆ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ಫುಟ್ಬಾಲ್ ಗೊಬ್ಬುನು ಒರಿಪೈರಗಾದ ಅಸ್ಲಾಂ ಪ್ರಾಮಾಣಿಕ ಕೆಲಸ ಮಲ್ತೊಂದುಲ್ಲಿருந்து ಕುಡ್ಲದ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಪಂತೀರು. ಕುಡ್ಲದ ನೆಹರು ಮೈದಾನದ ಫುಟ್ಬಾಲ್ ಮೈದಾನೋಡು 26ನೇ ವರ್ಷದ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂತನು ಉದಿಪನ ಮಲ್ತದು 6 ಪಾತೇರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ದ ನಿಲಿಟ್ಟು 26ನೇ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂತ ಕುಡ್ಲದ ನೆಹರು ಮೈದಾನದ ಫುಟ್ಬಾಲ್ ಮೈದಾನೋಡು ನಡೆತೊಂದುಂಡು. ಕುಡ್ಲದ ಮೇಯರ್ ಸುಧೀರ್ ಶೆಟ್ಟಿ ಫುಟ್ಬಾಲ್ ಪಂತ ಉದಿಪನ ಮಲ್ತೇರು. ಸುಧೀರ್ ಶೆಟ್ಟಿ ಪಾತಿರ್ದು ಕರಣ 26 ವರ್ಷಲೆಡ್ದು ಬುಡಂದಿ ಗೊಬ್ಬುದ ಕೂಟ ನಡಪಾವೊಂದು ಬರೊಂದುಂಡು. ವಿಶೇಷವಾದ ಫುಟ್ಬಾಲ್ ಗೊಬ್ಬುದ ಕೂಟನು ಒರಿಪಾಯರಗಾದ ಅಸ್ಲಾಂ ಪ್ರಾಮಾಣಿಕ ಕೆಲಸ ಮಲ್ತೊಂದುಯರು. ಗೊಬ್ಬುಗು ಉಮೇದು ಕೊರಿಯರೆ ಮಹಾನಗರ ಪಾಲಿಕೆ ಮಾತ ಸಾಕರಲ ಕೊರಪುಣನ್ನು ಪಂಡೇರು. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಗುರ್ಕಾರ್ಯರು DM ಅಸ್ಲಾಂ ಪಾತಿರ್ದು ಶಾಲೆ ಬೊಕ್ಕ ಕಾಲೇಜ್ ವಿಭಾಗೋಡು ನಡಪಣಂಚಿನ ಈ ಪಂತ ಸುಮಾರು 25 ದಿನ ನೆಹರು ಮೈದಾನೋಡು ನಡಪೆರೇಯ್ತದೆ. ಈ ತುರ್ತಿಗೆ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕ ಪ್ರೌಢಶಾಲೆಲೆಡ್ದು 120 ಹೆಚ್ಚ ಕೂಟದಕ್ಲು ಪುದರ್ ಕೊರ್ತ ಬರ್ಪಣ ದಿನಕ್ಲೆಡ್ ಸ್ಮಾರ್ಟ್ ಸಿಟಿ ಹಿಡಿದು ಈ ಮೈದಾನನು ಅಭಿವೃದ್ಧಿ ಮಲ್ಪಣ ಕಾರ್ಯ ಆಯರೆ ಉಂಡು ಎಂದು ತಿಳಿಪಾಯರು. ದುಂಬುದ ಮೇಯರ್ ದಿವಾಕರ್, ಪಾಲಿಕೆ ಸದಸ್ಯರು ಅಬ್ದುಲ್ ಲತೀಫ್, ದುಂಬುದ ಫುಟ್ಬಾಲ್ ಗೊಬ್ಬುದ ಬಿರ್ಸೆ ಮನ್ಸೂರ್ ಆಜಾದ್, ಕ್ರೀಡಾ ಇಲಾಖೆ ಅಧಿಕಾರಿ ಪ್ರದೀಪ್ ಡಿಸೋಜಾ, ಉದ್ಯಮಿ ಅಬ್ದುಲ್ ಮೋನುಕತ, ನೋಬರ್ಟ್ ಸಲ್ದಾನ, ರಾಜ್ಯ ಫುಟ್ಬಾಲ್ ಸಂಸದ ಸದಸ್ಯರು ವಿಜಯ ಸುವರ್ಣ, ಯೂನಿಯನ್ ಬ್ಯಾಂಕ್ ಅಧಿಕಾರಿ ಸುದೇಶ್, ಕಾಂಗ್ರೆಸ್ ನಾಯಕಿ ಸಂಶುದ್ದೀನ್, ಸಂಘದ ಪ್ರಧಾನ ಕಾರ್ಯಂತರಿ ಹುಸೇನ್ ಬೋಳಾರ, ಅಬ್ದುಲ್ ಲತೀಫ್ ಬೆಂಗರೆ, ಒತ್ತುಗುರ್ಕರಿರು PB ಥಾಮಸ್, ಸದಸ್ಯರು ಲತೀಫ್, ಆರಿಫ್, ಅಶ್ಫಾಕ್ ಪಾಲ್ದೆ ತುಂಡಿರು. ಮಂಗಳೂರಿನ ಹೃದಯ ಭಾಗದಲ್ಲಿ ಇರತಕ್ಕಂತಹ ಈ ಒಂದು ನೆಹರು ಮೈದಾನದ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಫುಟ್ಬಾಲ್ ಅಸೋಸಿಯೇಷನ್ ಇದರ ವತಿಯಿಂದ ವಿಶೇಷವಾಗಿ ಅಸ್ಲಾಂನವರ ಈ ಒಂದು ನೇತೃತ್ವದಲ್ಲಿ 26ನೇ ಇಂಡಿಪೆಂಡೆನ್ಸ್ ಕಪ್ ಇವತ್ತು ಆ ಒಂದು ಪಂದ್ಯಾಟ ಉದ್ಘಾಟನೆ ಆಗಲಿದೆ. 26 ವರ್ಷದಿಂದ ನಿರಂತರವಾಗಿ ಅಸ್ಲಾಂರವರ ಈ ಒಂದು ನೇತೃತ್ವದಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿರತಕ್ಕಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೆ ವಿಶೇಷವಾಗಿ ಫುಟ್ಬಾಲ್ ಏನು ಆಡುವಂತಹ ಏನು ಕ್ರೀಡಾಪಟುಗಳಿದ್ದಾರೆ ಅವರಿಗೆ ಒಂದು ಅವಕಾಶವನ್ನು ಈ ಒಂದು ಮೈದಾನದಲ್ಲಿ ಅಸ್ಲಾಂರವರು ಕಲ್ಪಿಸಿಕೊಟ್ಟಿದ್ದಾರೆ. 26 ವರ್ಷದಿಂದ ನಿರಂತರವಾಗಿ ಈ ಒಂದು ಕ್ರೀಡಾಕೂಟ ನಡೀತಾ ಇದೆ. ನಮ್ಮ ಹೃದಯ ಭಾಗದಲ್ಲಿರತಕ್ಕಂತಹ ಈ ಒಂದು ಮೈದಾನದ ಒಂದು ಅಭಿವೃದ್ಧಿಗೋಸ್ಕರ ಈಗಾಗಲೇ ನಮ್ಮ ಮಾಜಿ ಮೇಯರ್ ಆಗಿರತಕ್ಕಂತಹ ದಿವಾಕರ್ ಅವರು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿಯ ಮುಖಾಂತರ ಈ ಒಂದು ಗ್ರೌಂಡಿನ ಅಭಿವೃದ್ಧಿಗೋಸ್ಕರ ಅನುದಾನವನ್ನು ಮೀಸಲಾಗಿಡುವುದರ ಮುಖಾಂತರ ಅದು ತಕ್ಷಣ ಆ ಕಾಮಗಾರಿಯನ್ನು ಅನುಷ್ಠಾನಗೊಳಿಸುವಂತಹ ಕೆಲಸವು ಕೂಡ ಸ್ಮಾರ್ಟ್ ಸಿಟಿಯ ಮುಖಾಂತರ ನಡೀಲಿಕ್ಕಿದೆ. ಆ ಮೂಲಕ ಈ ಒಂದು ಮೈದಾನವನ್ನು ಬಹಳ ಒಂದು ವ್ಯವಸ್ಥಿತವಾದಂಥ ಸುಸಜ್ಜಿತವಾಗಿರತಕ್ಕಂತಹ ಬಹಳ ಒಂದು ಸುಂದರವಾಗಿರತಕ್ಕಂತಹ ಒಂದು ಮೈದಾನವನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮಂಗಳೂರು ಮಹಾನಗರ ಪಾಲಿಕೆ ಅದರ ಜೊತೆಗೆ ಕೈಜೋಡಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವಂಥ 26ನೇ ವರ್ಷದ ಇಂಡಿಪೆಂಡೆನ್ಸ್ ಪಂದ್ಯಕೂಟ ಇವತ್ತು ಪೂಜಾರ ಮೇಯರಿಂದ ಉದ್ಘಾಟನೆಗೊಂಡಿತು. ಇದು ಇವತ್ತು 25ರಿಂದ ಸುಮಾರು
15 ತಾರೀಕು ತನಕ ಆಗಸ್ಟ್ 15ಗೂ ಫೈನಲ್ ಪಂದ್ಯಕೂಟ ನಡೀತದೆ. ನಿರಂತರ ಬೆಳಗ್ಗೆಯಿಂದ ಸಾಯಂಕಾಲ ತನಕ 6 ಗಂಟೆ ತನಕ ನಿರಂತರ. ಇದರಲ್ಲಿ ಸುಮಾರು 242 ತಂಡಗಳು ಭಾಗವಹಿಸಿ ಈಗನೇ ತಾನೇ 130 ಹೈಯರ್ ಪ್ರೈಮರಿ ಹೈಸ್ಕೂಲ್ ಗರ್ಲ್ಸ್ ಬಾಯ್ಸ್ ಆಲ್ರೆಡಿ ನೋಂದಣಿ ಇವತ್ತಿಂದ ಹೈಯರ್ ಪ್ರೈಮರಿ ಸ್ಕೂಲ್ ಗರ್ಲ್ಸ್ದು ಬಾಯ್ಸ್ದು ಮ್ಯಾಚ್ ನಡೀತದೆ. ಸುಮಾರು ಇವತ್ತೊಂದು 12-13 ಮ್ಯಾಚ್ ಆಗ್ತದೆ. ಆಮೇಲೆ ಬೆಳಗ್ಗೆ 9 ಗಂಟೆಗೆ ಶುರುವಾದರೆ 6 ಗಂಟೆ ತನಕ ಫುಲ್ ಪಂದ್ಯಾಟ ನಡೀತಾ ಇದೆ. ಇದು ಎಷ್ಟು ಜನಪ್ರಿಯತೆ ಆದ ಅಂದರೆ ಮಕ್ಕಳಿಗೆ ಎಷ್ಟೇ ಸ್ಕೂಲ್ಗೆ ಕ್ರೀಡಾಂಗ ಇಲ್ಲ ಆದರೆ ಸಹ ಮಕ್ಕಳು ಸಹ ಇಂಟ್ರೆಸ್ಟ್ ತೆಗೆದು ಇಲ್ಲೇ ಈ ಮೈದಾನವನ್ನು ಉಪಯೋಗಿಸಿ ಬಂದು ಆಡಿ ಅವರ ಉತ್ಸಾಹ ಹುಡುಗಿಯರು ಎಲ್ಲ ಭಯಂಕರ ಅವ್ರಿಗೆ ಅದರ ಏನು ಇಂಟ್ರೆಸ್ಟ್ ಅಂತ ನಮಗೆ ಅರ್ಥ ಆಗಲ್ಲ. ನಾವು ಒಂದು ಸಾರಿ ಇದನ್ನು ನಿಲ್ಲಿಸುವಂತ 25 ಕಳೆದ ವರ್ಷ 25 ವರ್ಷದ ಮುಗೀತು. ಆದರೆ ಇವರ ಉತ್ಸಾಹ ನೋಡುವಾಗ ನಾವು ಇದು ನಿಲ್ಲಿಸುವಂತ ಇಲ್ಲ. ಇದು ತುಂಬ ನಮಗೆ ದಾನಿಗಳ ಕೊರತೆ ಆಗ್ತದೆ. ಸೊ ಆದ್ದರಿಂದ ನಮಗೆ ತುಂಬ ಸಂತೋಷದ ವಿಷಯ ಇನ್ನೊಂದು ಏನೆಂದರೆ ನಮಗೆ ಸ್ಮಾರ್ಟ್ ಸಿಟಿಯಿಂದ ಅಪ್ರೂವಲ್ ಆಗಿದೆ. ಈ ಕ್ರೀಡಾಂಗವನ್ನು ಅದಕ್ಕೆ ಆಸ್ಟ್ರೋ ಟರ್ಫ್ ಅಂತ ಹೇಳುತ್ತೆ, ನ್ಯಾಚುರಲ್ ಈ ಮಳೆಗೆ ಅದು ಅಷ್ಟು ನಿಲ್ಲುವುದಿಲ್ಲ. ಅದು ಅದರದ ಅಮೌಂಟ್ ಅಷ್ಟು ಹೇಳಿಲ್ಲ. ಈ ನಮ್ಮ ಮ್ಯಾಚ್ ಮುಗಿದ ಕೂಡಲೇ ಆ ಕೆಲಸ ಪ್ರಾರಂಭವಾಗ್ತದೆ. ಮುಡಿಪದ ಸೂರಜ್ ಪದವಿ ಪೂರ್ವ ಕಾಲೇಜ್ ಬೊಕ್ಕ ಜ್ಞಾನದೀಪ ಶಾಲೆಡ್ ಮೌಲ್ಯ ಶಿಕ್ಷಣ ಬಗೆಟ್ ಉಪನ್ಯಾಸ ಕಾರ್ಯಕ್ರಮ ನಡಪಾದೇರು. ಉಳ್ಳಾಲ ತಾಲೂಕು ಮುಡಿಪದ ಸೂರಜ್ ಪದವಿ ಪೂರ್ವ ಕಾಲೇಜ್ ಬೊಕ್ಕ ಜ್ಞಾನದೀಪ ಶಾಲೆಡ್ ಮೌಲ್ಯ ಶಿಕ್ಷಣದ ಬಗೆಟ್ ಉಪನ್ಯಾಸ ಕಾರ್ಯಕ್ರಮ ನಡತಂಡೆ. ಪ್ರಿನ್ಸಿಪಾಲರು ರಕ್ಷಿತ್ ಕುಲ ಎದುಕೊಂಡಿರು. ಸಂಸ್ಥೆ ಗುರುಕಾರ್ಯರು ಡಾಕ್ಟರ್ ಮಂಜುನಾಥ ಎಸ್ ರೇವಣ್ಕರ್ ಉಪನ್ಯಾಸ ಕೊರಿಯರ ಬತ್ತನ ಬಿನ್ನಿರು ಉಜಿರೆ SDM ಪ್ರಾಥಮಿಕ ಶಾಲೆದ ದುಂಬುದ ಮುಖ್ಯ ಉಪಾಧ್ಯಾಯರು ಬಿ ಸೋಮಶೇಖರ ಶೆಟ್ಟಿಯರಿಗೆ ಸನ್ಮಾನದ ಮರ್ಯಾದೆ ಮಲ್ತೇರು. ಸೋಮಶೇಖರ್ ಉಪನ್ಯಾಸ ಕೊರದು ಜೀವನ ಮೌಲ್ಯ ನಮ್ಮ ಭವಿಷ್ಯನು ತಯಾರು ಮಲ್ಪನಿಟ್ಟು ನಮನೆ ಸಾರತಿದು ನಮ್ಮ ಭವಿಷ್ಯ ಕಟ್ಟುನ ಕೆಲಸನು ನಮ್ಮ ಮಲ್ಪೋಡು ಶಿಸ್ತು ಬದುಕನು ಭಾಗ ಮಲ್ಪೆರ ತೀರನ್ನಂಗ ಬದುಕಡು ಉದ್ದೇಶ ಮುಟ್ಟೋಡುಂದಾಂಡ ಒಂಜೇ ಕಡೆಟ್ ಮನಸ್ಸು ದೀಪನ ಅಗತ್ಯ ಐಡ್ದೆ ಗೆಲ್ಮೆ ಪಡೆಯರ ಸಾಧ್ಯ ಅಂದು ಪಂಡಿರು. ಫಾತಿಮಾ ಶಹನಾಜ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಧರ್ಮಸ್ಥಳ ಅಮೃತವರ್ಷಿ ಸಾಮಾನ ಇಲ್ಲಿಂದ ಮೇಡಮ್ ಕೂತ್ಕೊಂಡಷ್ಟು ಸ್ಟೇಜ್. ಕಾಪು ತಾಲೂಕುದ ಪುದರ್ಪೊಯ್ಯಿ ಮೂಜಿ ಮಾರಿಗುಡಿಕ್ಲೆಡ್ ಆಟಿದ ಮಾರಿ ಪೂಜೆ ಅಂಗಾರೆ ಬೊಕ ಬುಧಾರ ನಡತ್ತಂದೆ. ಆಟಿ ತಿಂಗುಲ್ದನೆ ಆಯ್ನ ಕೆಲವು ವಿಶೇಷ ಆಚರಣೆಲು ಅತ್ತಂದೆ ತುಳುನಾಡು ಆಟಿ ತಿಂಗೊಳ್ಡು ಒವ್ವೆ ಎಡ್ಡೆ ಕಾರ್ಯ ದೈವಲಿನ ಕೋಲನೇಮ ದೇವೇರ್ನ ವಿಶೇಷ ಪೂಜೆ ವಿಶೇಷ ಆರಾಧನೆ ನಡಪುಜ್ಜಿ. ಆಟಿ ತಿಂಗುಲ್ದ ವಿಶೇಷ ಆಚರಣೆಡು ಒಂಜಿ ಆಟಿದ ಮಾರಿ ಪೂಜೆಲೆತ್ತದು. ಒಡಿಪು ಜಿಲ್ಲೆ ಕಾಪು ತಾಲೂಕುದ ಮಾರಿಗುಡಿ ಪರ ಮಾರಿಗುಡಿ ಪೊಸ ಮಾರಿಗುಡಿ ಇಂಜ ಮೂಜಿ ಮಾರಿಗುಡಿಕ್ಲೆಡು ಆಟಿದ ವಿಶೇಷ ಮಾರಿ ಪೂಜೆ ನಡತದುಂಡು. ಈ ಸರ್ತಿ ಆಟಿ 7 ಬೊಕ್ಕ ಎನ್ಮ ಪೋಪುನಾನಿ ಅಂಗರೆ ಬೊಕ್ಕ ಬುಧಾರ ಆಟಿ ಮಾರಿ ಪೂಜೆ ನಡತಂಡು. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದವರು ಮೆಡ್ದು ಬತ್ತನ ಮಾರಿಯಮ್ಮನ ಭಕ್ತರು ಮಾರಿಯಮ್ಮನ ಇಂಬುನ ಟೊಂಡಿರು. ಈ ಪೋತರು ವಿಶೇಷ ಪೂಜೆಗೆ ವ್ಯವಸ್ಥೆ ಮಲ್ತಿತ್ತಿರು. ಗದ್ದಿಗೆ ಪೂಜೆ ಕುಂಕುಮಾರ್ಚನೆ ಸೇವೆ ಕೊರದು ಪ್ರಸಾದದ ತೊಂಡಿರು. ಈ ಮೂಜಿ ಮಾರಿಗುಡಿಕ್ಲೆಡು ಹೊಸ ಮಾರಿಗುಡಿ ದೇವಸ್ಥಾನ ಜೀರ್ಣೋದ್ಧಾರ ಆವಂದಿತ್ತದು. 2025 ವರ್ಷದ ಫೆಬ್ರವರಿ ತಿಂಗಳು ಪೀರ ಪ್ರತಿಷ್ಠೆ ಬ್ರಹ್ಮಕಲಶ ನಡಪ್ಪೆರೆ ಉಂಡು. ಹೋಳಿ ಕೊಯ್ಯುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾವೆಲ್ಲರೂ ಸಹಕರಿಸಬೇಕು. ಜೋಕ್ಲೆಗೆ ಪಾಠ ಮಾತ್ರ ಕಲ್ಪವನತ್ತು ಐತ ಒಟ್ಟುಗು ಪಾಠ ಅತ್ತಾಂದಿ ಬಾಕಿ ವಿಚಾರೊಳಿನ ಗೇನ ಬೋರ್ಡು ಪಂಡಿದೆ. ಬಜಪೆ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆ ಬೆನ್ನಿ ಸಾಗುಲಿದ ಬಗೆಟ್ ಪೊಲಬ್ ಮಲ್ತು ಕೊರೊಂದುಂಡು. ಇತ್ತೆ ಆ ಬಗೆಟೊಂಜಿ ವರದಿ. ಕಾರಣ ಕೆಲವು ವರ್ಷಲಿಡ್ದು ಕೆಲವು ಬರೋ ಸಂಸ್ಥೆಲು ಶಾಲೆ ಕಾಲೇಜ್ ಜೋಕ್ಲೆಗ್ ನಮ್ಮ ದೇಶದ ಆಧಾರಬುಲೆ ಆತುಪುನ ಬೆನ್ನಿ ಸಾಗುಲಿ ಬಗೆಟ್ ಗೇನ ಪುಟ್ಟ ಒಂದುಂಡು. ಕ್ಲಾಸಿಡ್ ಪಾಠ ಮಾತ್ರ ಕಲ್ಪವನತ್ತು ಸಾಗುಲಿದ ಪೊರ್ತುಡು ಕಂಡುಗು ಜೋಕ್ಲೆನ್ ಲೆತ್ತೊಂದು ಪೋದು ಅಕ್ಲೆಡನೆ ನೇಜಿ ದೆಪ್ಪಾದ ನಡಪವನ ಕಾರ್ಯ ಮಲ್ತದು. ಬೆನ್ನಿ ಬೆನ್ಪುನ ರೈತನ ಬದುಕು ಏತ್ ಕಷ್ಟ ಪನ್ಪನೆತ ಬಗೆಟ್ ಬೊಕ ಕೃಷಿ ಏತ್ ಎಡ್ಡೆ ಏತ್ ಉಪಯೋಗ ಆಪುಂಡು ಪನ್ಪನೆತ ಗೇಣ ಪುಟ್ಟ ಒಂದುಲ್ಲೇರು. ಕುಡ್ಲ ತಾಲೂಕು ಬಜಪೆದ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆದ ಮುಖ್ಯ ಉಪಾಧ್ಯಾಯರು ಭಗಿನಿ ಜೆಸ್ಸಿ ಪ್ರೀಮಾ ದುಂಬಾಳ್ತೆಡು ಶಾಲೆದ ಸುರಕ್ಷಾ ಪರಿಸರ ಬೊಕ್ಕ ವಿಜ್ಞಾನ ಸಂಘದ 5 ಜೋಕ್ಲೆಗ್ ಬಜಪೆ ಸ್ವಾಮಿಲ ಪದವುದ ಕೃಷ್ಣಗೌಡ ಪನ್ಪುನಾರಿನ ಕಂಡುಡು ನೇಜಿ ನಟ್ಟಿದ ಬಗೆಟ್ ತೂಪರಿಕೆ ಬೊಕ್ಕ ನೇಜಿ ದೆಪ್ಪುನ ನಡಪುನ ಮಾತ ಕಲ್ಪಾಯರು. ಗೊಬ್ಬರ ಪಾಡುನ ಕಂಡ ದತ್ತು ಅದಮಲ್ಪುನ ಬರಿ ಕಡಪುನ ನೇಜಿ ದೆಪ್ಪುನ ನೇಜಿ ನಡ್ಪುನ ನಡ್ನಗ ಕವಿತ ಪನ್ಪುನ ಕಳೆ ದೆಪ್ಪುನ ಕಲಪು ಪಾಡುನ ಕೇಯಿ ಕೊಯ್ಪುನ ವಿಚಾರೊಳಿನ ಬಗೆಟ್ ಕೃಷ್ಣಗೌಡರು ಜೋಕ್ಲೆಗೆ ಪಂಡದು ಕುರಿಯರು. ಭಗಿನಿ ಜೆಸ್ಸಿ ಪ್ರೀಮಾ ಪಾತಿರ್ದೆ
ಕೃಷಿ ಬಗೆಟ್ ಪ್ರಯೋಗ ರೀತಿಡ್ ಗೇನದ ತೊಂಡ ಬರವು ಕಲ್ಪನಕ್ಲಿನ ಜ್ಞಾನ ಹೆಚ್ಚಾಯರ ಸಾಧ್ಯ ಪಾಠದ ವಿಷಯಲಿನ ಎಂಚ ಮಂಡಿಗೆ ಪೊಗ್ಗವನುವೆರ ಅಂಚನೆ ಈ ವಿಚಾರಗಳಿಂದ ತೊಂಡ ದೇಶದ ಎಡ್ಡೆ ಜನ ಆದ ಬುಲೆಯರ ಸಾಧ್ಯ ಅಂದ ಪಂಡಿರು. ಶಾಲೆದ ಪರಿಸರ ವಿಜ್ಞಾನ ಸಂಘದ ಸಂಚಾಲಕರು ಮಾಸ್ಟರ್ ವಾಸುದೇವರಾವ್ ಕುಡುಪು ಪಾತಿರ್ತು. ಜೋಕ್ಲಿಗೆ ಹಳ್ಳಿ ಬದುಕು ಬುಲೆ ಸಳೆ ಬಗೆಟ್ ಉಮೇದು ಕುರಿಯರಗಾದು ಈ ಕಾರ್ಯಕ್ರಮವನ್ನು ದಿವೊಂದ ಅಂದ ಪಂಡೇರು. ಬರೋ ಕಲ್ಪನಕ್ಲು ಪಾತಿರ್ದು ನಟ್ಟಿದ ಬಗೆಟ್ ಅನುಭವಲಿನ ಪಟ್ಟೊಂಡಿರು. ಟೀಚರ್ ಲಿಲ್ಲಿ ಮಿನೇಜಸ್ ಶ್ರೀಮತಿ ಶ್ರೀ ಧನ್ಯ ಒಟ್ಟುಗಿತ್ತೇರು. ಹಳ್ಳಿದ ಮರಿಯಲದ ಅಟ್ಟಿಲ್ದ ಒಟ್ಟುಗೂ ಮಾತೆರೆಗಳ ಮಧ್ಯಾಹ್ನದ ಮನಸ್ಸಿತ್ತಲು. ಮಧ್ಯಾಹ್ನದ ಬುಕ್ಕ ಕಂಡೋಡು ಕೆಸರಡು ನಿದಿನ ಕಾರ್ಯಕ್ರಮ ದಿವೊಂದು ಬಲಿಪುದ ಪಂತ ನಿದಿನಾಡುನ ಪಂತ ಇಂಚಿತಿ ಪಂತೊಡು ಜೋಕುಲು ಪಾಲ್ದು ತೊಂಡಿರು. ಕೃಷಿಯನ್ನು ಹಳೆಯ ಕ್ರಮದಲ್ಲಿ ಮಾಡುವಂಥ ಒಂದು ವಿಶೇಷ ಅನುಭವ ಬಿಟ್ಟೋಗಿದ್ದರೂ ಈಗ ನಡೆಯುವಂತಹ ಹಲವಾರು ಕೃಷಿಯ ಅನುಕರಣೆಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಪ್ರಾಕ್ಟಿಕಲ್ ಆದಂಥ ಅನುಭವ ಕೊಡಬೇಕೆಂಬ ಚಿಂತನೆ ನಮ್ಮದು. ಈ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಸುಮಾರು 50 ಮಂದಿ ಮಕ್ಕಳು ಇವತ್ತು ಪರಿಸರ ಸಂಘ ವಿಜ್ಞಾನ ಸಂಘದ ವತಿಯಿಂದ ವಿಶೇಷವಾದಂಥ ಅನುಭವ ಪಡೀಲಿಕ್ಕೆ ಈ ಗದ್ದೆಗೆ ಬಂದು ನಾಟಿ ಕೆಲಸ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಮಧ್ಯಾಹ್ನದ ಹೊತ್ತು ಇದೇ ಒಂದು ಗದ್ದೆಯಲ್ಲಿ ಕೆಸರಿನಲ್ಲಿ ಒಂದು ಆಟದ ಒಂದು ವಿಶೇಷವನ್ನು ಕೂಡ ನಾವು ತೋರಿಸ್ತಾ ಇದ್ದೇವೆ. ನಮ್ಮ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಒಂದು ಭಾಗವಾದಂತಹ ಕೆಸರಲ್ಲಿ ನಿಧಿ ಶೋಧನೆ ಆಗಲಿ, ಕೆಸರಿನ ಓಟ ಆಗಲಿ, ಇಂಥ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ. ಇದೆಲ್ಲ ಮಕ್ಕಳಿಗೆ ನಮ್ಮ ಗ್ರಾಮೀಣ ಭಾಗದ ಬದುಕಿನ ಚಿತ್ರಣ ಸಿಕ್ಕಲಿ, ಗ್ರಾಮೀಣ ಭಾಗದಲ್ಲಿ ಹೇಗೆ ಜನರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅದರ ಅನುಭವ ಮಕ್ಕಳಿಗೆ ದಾರಿ ಬರಬೇಕು ಅಂತ ಹೇಳಿಕೊಂಡು ನಾವು ಮಾಡಿದಂಥ ಒಂದು ಚಿಂತನೆ. ನಮ್ಮ ಪ್ರಯತ್ನಕ್ಕೆ ಎಲ್ಲ ಮಕ್ಕಳು ವಿಶೇಷವಾದಂಥ ಒಂದು ಸಹಕಾರ ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ಎಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳು. ಹಿಂದಿನ ಕಾಲದಲ್ಲಿ ಸಾವಯವ ರಾಸಾಯನಿಕ ಗೊಬ್ಬರವನ್ನು ಬಳಸುತ್ತಿದ್ದರು. ಆದರೆ ಇಂದು ಜನರು ರಾಸಾಯನಿಕ ಗೊಬ್ಬರವನ್ನು ಬಳಸಿಕೊಂಡು ವ್ಯವಸಾಯವನ್ನು ಮಾಡುತ್ತಿದ್ದಾರೆ. ವ್ಯವಸಾಯವು ಮಾನ್ಸೂನ್ ಮಾರುತದೊಡನೆ ಆಡುವ ಒಂದು ಜೂಜಾಟ. ಯಾಕೆಂದರೆ ಮಳೆ ವಿಫಲವಾದರೆ ಬರಗಾಲ ಬರ್ತದೆ, ಮಳೆ ಹೆಚ್ಚಾದರೆ ಬೆಳೆ ಹಾನಿ ಉಂಟಾಗ್ತದೆ. ಆದ ಕಾರಣ ನಾವು ಇದೊಂದು ಮಾನ್ಸೂನ್ ಮಾರುತದೊಡನೆ ಆಡುವ ಜೂಜಾಟ ಎಂದು ಹೇಳ್ತೇವೆ. ಇಂದು ನಮಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಈ ಕಸುಬನ್ನು ಮಾಡಲು ಒಂದು ಉತ್ತಮ ಅವಕಾಶ ಲಭಿಸಿದ್ದಕ್ಕಾಗಿ ನಮ್ಮ ಪರಿಸರ ಸಂಘದ ಸಚೇತಕರಾದ ಶ್ರೀಯುತ ವಾಸು ಸರಿಗೆ ಹಾಗೂ ನನ್ನ ಶಿಕ್ಷಕ ಮಿತ್ರರಾದ ಲಿಲ್ಲಿ ಟೀಚರ್ ಹಾಗೂ ಧನ್ಯ ಟೀಚರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ನಮ್ಮ ದೇಹಕ್ಕೆ ಹೇಗೆ 2 ಕಣ್ಣುಗಳು ಬೇಕು, ನಮ್ಮ ದೇಶಕ್ಕೂ ಸಹ ಹಾಗೆ ಯೋಧರು ಮತ್ತು ಕೃಷಿಕರು ಬೇಕೇ ಬೇಕು. ನಾವು ಯೋಧರಿಗೆ ಹೇಗೆ ಎಲ್ಲಿ ಸಿಕ್ಕರೂ ಅವರಿಗೆ ನಾವು ಗೌರವಿಸುತ್ತೇವೆಯೋ ಹಾಗೆ ಕೃಷಿಕರನ್ನು ಗೌರವಿಸಬೇಕು. ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಉಂಟು, ಯಾರು ಅವಿದ್ಯಾವಂತರು ಅವರು ಮಾತ್ರ ಕೃಷಿ ಮಾಡಬೇಕಂತ. ಆ ಥರ ಅಲ್ಲ. ನಮ್ಮ ಭಾರತವು ಕೃಷಿ ಪ್ರಧಾನವಾದ ಭಾರತವಾಗಿದೆ. ಇಲ್ಲಿ ಎಲ್ಲರಿಗೂ ಸಹ ಕೃಷಿ ಗೊತ್ತಿರಬೇಕು. ಕೇವಲ ಅವಿದ್ಯಾವಂತರು ಮಾತ್ರ ಕೃಷಿ ಮಾಡಬೇಕಾಗುವುದು ಅಂತ ಅದು ಸುಳ್ಳು ಭಾವನೆ. ಯಾರಿಗೆ ಕೃಷಿಯಲ್ಲಿ ಆಸಕ್ತಿ ಇದೆ ಅವರು ಕೃಷಿ ಮಾಡಬೇಕು. ಕೃಷಿ ಮಾಡೋದ್ರಿಂದ ನಮಗೆ ತುಂಬ ವಿಚಾರವನ್ನು ಕಲ್ತುಕೊಳ್ತೇವೆ ನಾವು. ಉದಾಹರಣೆಗೆ ನಾವು 8ನೇ ಕ್ಲಾಸಲ್ಲಿ ಈಗ ಕಲ್ತಿದ್ದೇವೆ ಹೇಗೆ ನಾವು ಕೃಷಿಯನ್ನು ಮಾಡೋದು. ಫಸ್ಟಿಗೆ ಎಂತ ಮಾಡ್ತೇವೆ, ನೆಲವನ್ನೆಲ್ಲ ಹದಗೊಳಿಸ್ತೇವೆ, ಮತ್ತು ಅದಕ್ಕೆ ನಾವು ಬೀಜ ಹಾಕ್ತೇವೆ, ನೀರಾವರಿ ಮಾಡ್ತೇವೆ, ಗೊಬ್ಬರಗಳನ್ನು ಹಾಕ್ತೇವೆ. ಆದಮೇಲೆ ಈಗ ಕೊಯ್ಲೆಲ್ಲ
ಕಳೆ ಎಲ್ಲ ಬಂದಿರ್ತದಲ್ಲ ಆ ಕಳೆಯನ್ನು ತೆಗಿತೇವೆ, ಆದಮೇಲೆ ಕೊಯ್ಲು ಮಾಡಿ ಅದನ್ನು ಇದು ಸಂಗ್ರಹಣೆ ಮಾಡ್ತೇವೆ. ಈ ಎಲ್ಲ ವಿಷಯವನ್ನು ನಾವು ಪಠ್ಯದ ಮುಖಾಂತರ ಬಾಯ್ಪಾಠ ಮಾಡ್ತೇವೆ. ಆದರೆ ಇಲ್ಲಿ ಬಂದರೆ ಬಾಯ್ಪಾಠ ಮಾಡಬೇಕಂತ ಇಲ್ಲ, ಅದು ನಮಗೆ ಗೊತ್ತಾಗ್ತದೆ ನೋಡಿದ್ರೆ. ನಾವು ಪ್ರಾಯೋಗಿಕವಾಗಿ ಮಾಡಲಿಕ್ಕೆ ಬಂದಿದ್ದೇವೆ. ನಾವು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾಯೋಗಿಕವಾಗಿ ಮಾಡಲು ಅವಕಾಶ ಮಾಡಿಕೊಟ್ಟವರು ನಮ್ಮ ಹಳೆ ವಿದ್ಯಾರ್ಥಿಯಾದ ಗೀತಾ ಅವರ ತಂದೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಎಡೆಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲು.